Come on, come on. Champion, me a real champion. Champion, me a real champion. Champion, me a real champion. Don't vex if your name not call. We have to leave them for bad some ball. We love soccer and dancehall. We love cricket and football. Come a dance in a my name you call. Champion, champion. Every trainee and every hard man. Champion, champion. Every BC and every Bajan. Champion. ಸೆರೆಮನಿಗಾಗಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಿ ಬಾಯ್ಸ್ ಮಾಲೀಕತ್ವ ಸಂಸ್ಥೆಯ ಮ್ಯಾನೇಜರಿಂಗ್ ಡೈರೆಕ್ಟರ್ ಆಗಿರುವಂತಹ ಮುಸ್ತಫಾ ಉಳ್ಳಾಲ್ರವರು ವಹಿಸಲಿದ್ದಾರೆ. ಡಿ ಬಾಯ್ಸ್ ಇದರ ಜರ್ಸಿ ಲಾಂಚಿಂಗ್ ಒಂದನೇ ಜರ್ಸಿಯನ್ನು ಯು ಸಿ ಬಿ ಮತ್ತು ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಖಲೀಲ್ ರವರು ವಹಿಸಲಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಆಸನವನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಡಿ ಬಾಯ್ಸ್ ಇದರ ಸಹ ಮಾಲೀಕರಾಗಿರುವಂತಹ ಶಿಹಾಬ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅತಿಥಿಯಾಗಿರುವಂತಹ ಅಬ್ದುಲ್ ರಹಮಾನ್ ಇವರು ನಮ್ಮ ಇಲ್ಲಿಯ ಸಫಾನಗರ ಕಚೇರಿ ಇಲ್ಲಿಯ ಅವರ ಹೆಸರುವಾಸಿಯಾದಂತಹ ವ್ಯಕ್ತಿ. ಇವರು ಡಿ ಬಾಯ್ಸ್ ಇದರ ಅಭಿಮಾನಿ ಕೂಡ ಹೌದು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಇವರಿಗೆ ನಾನು ಸ್ವಾಗತವನ್ನು ಬೀರುತ್ತಿದ್ದೇನೆ. ಅವರಿಗೆ ಜಹೀರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಮೊಹಮ್ಮದ್ ಇಕ್ಬಾಲ್, ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರು, UCB ಇದರ ಸಹ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಇವರಿಗೆ ಅಬ್ದುಲ್ ಸಲಾಂ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಹೇಳಿಕೊಳ್ಳುತ್ತಾ ಇದ್ದಾರೆ. ನಮ್ಮ ನೆರೆಯ ಸಾಗರ್ ಬಾಯ್ಸ್ ತಂಡದ ಅಧ್ಯಕ್ಷರಾದಂತಹ ಅಜ್ಮಲ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಡಿ ಬಾಯ್ಸ್ ಪರವಾಗಿ ಸ್ವಾಗತವನ್ನು ಬೀರುತ್ತೇನೆ. ಇವರಿಗೆ ಡಿ ಬಾಯ್ಸ್ ತಂಡದ CEO ಆಗಿರುವಂತಹ ಮೊಹಮ್ಮದ್ ಹನೀಫ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದಾರೆ. ಕಲ್ಲಾಪು ತಂಡದ ಪ್ರೆಸಿಡೆಂಟ್ ಆಗಿರುವಂತಹ ಮತ್ತು UCB ಇದರ ಸಹ ಉಪಾಧ್ಯಕ್ಷರು ಆಗಿರುವಂತಹ ಫಯಾಜ್ ರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬೀರ್ತಾ ಇದ್ದೇನೆ. ಇವರಿಗೆ ತುಫೈಲ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿದ್ದಾರೆ. ಅದೇ ರೀತಿ SDPI ಇದರ ಕಾರ್ಯಕರ್ತರು ಆಗಿರುವಂತಹ ಇರ್ಷಾದ್ ಅಜ್ಜಿನಡ್ಕನ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಡಿ ಬಾಯ್ಸ್ ಪರವಾಗಿ ನಾನು ಸ್ವಾಗತವನ್ನು ಬೀರ್ತಾ ಇದ್ದೇನೆ. ಇವರಿಗೆ ಶೌಕತ್ ಮುಖಚೇರಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶೌಕತ್ ಮುಖಚೇರಿ ಅವರು ಡಿ ಬಾಯ್ಸ್ ತಂಡದ ಸಹ ಮಾಲೀಕರಾಗಿರುತ್ತಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಸ್ತಫಾ ಉಳ್ಳಾಲ್ರವರಿದ್ದಾರೆ. ಡಿ ಬಾಯ್ಸ್ ತಂಡದ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರಿಗೆ ಹಫೀಜ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಹ ಮಾಲೀಕರಾಗಿದ್ದಾರೆ ಸೈಯದ್ ರವರು ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳ್ಳಾಲದ ಹಿರಿಯ ಆಟಗಾರ ಆಸಿಫ್ ರವರು ನಮ್ಮ ಮುಂದೆ ಹಾಜರಿದ್ದಾರೆ. ಇವರಿಗೆ ಕೂಡ ನಾನು ಡಿ ಬಾಯ್ಸ್ ಪರವಾಗಿ ಸ್ವಾಗತವನ್ನು. ರಫೀಕ್ ಹುಸೇನ್ ರವರಿಗೆ ಸಂಶುದ್ದೀನ್ ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶೇಖ್ ಇಮ್ತಿಯಾಜ್ ರವರಿಗೆ ಇಮ್ತಿಯಾಜ್ ರವರು
ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳ್ತಿರುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಡಿ ಬಾಯ್ಸ್ ಅಭಿಮಾನಿಗಳಾದಂತಹ ಹಮ್ಜಾರ್ ಅವರು ಹಾಜರಿದ್ದಾರೆ. ಹಮ್ಜಾರ್ ಅವರಿಗೆ ಹೂಗುಚ್ಛವನ್ನು ಶಿಹಾಬ್ರವರು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಕೂಡ ಆಗಿರುವಂತಹ ಖಲೀಲ್ ಇಬ್ರಾಹಿಮರವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರು ಜರ್ಸಿಯನ್ನು ಉದ್ಘಾಟಿಸುವ ಮೊದಲು ಸಭೆಯನ್ನು ಉದ್ದೇಶಿಸಿ ಒಂದು 2 ಮಾತುಗಳನ್ನಾಡಲು ನಾನು ಕೇಳಿಕೊಳ್ತೇನೆ. ಬಹುಶಃ ನನಗೆ ಅನಿಸ್ತದೆ, ಯಾವತ್ತು ಯಾವ ಒಂದು ಟೂರ್ನಮೆಂಟಿನ ಶೆಡ್ಯೂಲ್ ನೋಡುವಾಗ ಅದರಲ್ಲಿ ಡಿ ಬಾಯ್ಸ್ ಇಲ್ಲದೇ ಇರೋದು ನನಗೆ ಬೇಸರ ತರ್ತದೆ. ಯಾಕೆಂದರೆ ಯಾವತ್ತು ಡಿ ಬಾಯ್ಸ್ ಇಲ್ವಾ ಅವತ್ತು ನನಗೆ ಅನಿಸ್ತದೆ ಮದುವೆ ಮನೆಯಲ್ಲಿ ಮರಣ ಆದಾಗೆ ಹೇಗೆ ಇರ್ತದೆ ಅದೇ ಒಂದು ಅನುಭವ ನನಗೆ ಆಗ್ತದೆ. ಅವತ್ತು ನಾವು ಒಂದು ಪಟ್ಟಿ ರೆಡಿ ಮಾಡುವಾಗ ಉಲ್ಲಾಲ್ ಪ್ರೀಮಿಯರ್ ಲೀಗಿದು ಯಾರೆಲ್ಲ ಫ್ರಾಂಚೈಸ್ ಯಾರೆಲ್ಲ ಇದ್ದಾರೆ ಅಂತ ಕೇಳುವಾಗ ನಮ್ಮ ಸ್ನೇಹಿತ ಸಲಾಮ್ನಿಗೆ ಫೋನ್ ಮಾಡುವಾಗ ಅವ್ರು ಹೇಳ್ತಾರೆ ಡಿ ಬಾಯ್ಸ್ ಈ ಸಲ ಗೊತ್ತಿಲ್ಲ, ನಾನು ಕೇಳ್ತೇನೆ. ಆಗಲೇ ನನಗೆ ಒಂದು ಬೇಸರ ಆಯಿತು. ಉಲ್ಲಾಲ್ ಪ್ರೀಮಿಯರ್ ಲೀಗ್ ಅವರ ಇಲ್ಲದಿದ್ದರೆ ಖಂಡಿತವಾಗಿ ನಡೆಯುವುದಿಲ್ಲ. ಯಾಕೆಂದರೆ ಅವರ ಅಭಿಮಾನಿಗಳು ಹಿತೈಷಿಗಳು ತುಂಬ ಜಾಸ್ತಿ ಇದ್ದಾರೆ. ನಾನು ನಿಮಗೊಂದು ಸಲಹೆ ಕೊಡುತ್ತೇನೆ. ಈ ಒಂದು 4 ದಿವಸದ ಪಂದ್ಯಕೂಟವನ್ನು ಬಹಳ ಶಿಸ್ತುಬದ್ಧವಾಗಿ ಬಹಳ ಸಹನೆಯಿಂದ ಆಡಿ ಇದೊಂದು ಮುಗಿಸಿ ಉಲ್ಲಾಲಕ್ಕೆ ಒಂದು ಮಾದರಿಯಾಗಿ ನೀವು ಸೇರಿ ಇದನ್ನು ಮಾಡಬೇಕು. ದಿನದಿಂದ ದಿನಕ್ಕೆ ರಂಗೇರುತ್ತಾ ಉಂಟು ಎಲ್ಲ ಕಡೆ. ಇವತ್ತು ಬಹುಶಃ 3 ಕಡೆಯಲ್ಲಿ ಜೆರ್ಸಿ ಲಾಂಚ್ ಕಾರ್ಯಕ್ರಮ ಉಂಟು. ಇಷ್ಟೊಂದು ಅದ್ಧೂರಿಯಾಗಿ ಜೆರ್ಸಿ ಲಾಂಚ್ ಕಾರ್ಯಕ್ರಮ ಯಾವ ಒಂದು ಪ್ರದೇಶದಲ್ಲಿ ಯಾವ ಒಂದು ಪ್ರೀಮಿಯರ್ ಲೀಗಲ್ಲಿ ಕೂಡ ನಡೆದಿಲ್ಲ. ಅದು ನಡೆಯುವುದಾದರೆ ಅದು ಉಲ್ಲಾಲ್ ಪ್ರೀಮಿಯರ್ ಲೀಗ್. ಅದಕ್ಕೆ ಪ್ರೇರಣೆ ಉಲ್ಲಾಲ್ ಕ್ರಿಕೆಟ್ ಬೋರ್ಡ್ ಎಂದು ಹೇಳುತ್ತಾ ನಿಮಗೆ ಜಯವಾಗಲಿ, ಒಳ್ಳೆಯದಾಗಲಿ. ಕಪ್ಪು ಈ ಸಲ ಕಪ್ಪು ಡಿ ಬಾಯ್ಸ್ ಇದೆ ಎಂದು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇವರು ಅನಾವರಣಗೊಳಿಸಬೇಕಾಗಿ ಈಗಾಗಲೇ ಪ್ರಥಮ ಜರ್ಸಿ ಅನಾವರಣಗೊಂಡಿದೆ. ಡಿ ಬಾಯ್ಸ್ ಟೈಗರ್ಸ್ ಜಿಂದಾ ಹೈ. ಈ ಜರ್ಸಿಯನ್ನು ಅರ್ಫೇನ್ ಉಲ್ಲಾಲ್ ರವರು ಪ್ರಾಯೋಜಕ ನೀಡಿದ್ದಾರೆ. 2ನೇ ಜರ್ಸಿಯನ್ನು UCB ಇದರ ಉಪಾಧ್ಯಕ್ಷರು ಅಲ್ಫಾ ತಂಡದ ಅಧ್ಯಕ್ಷರು ಆಗಿರುವಂತಹ ಇಕ್ಬಾಲ್ ಮತ್ತು ಡೈಮಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇದರ ಉಪಾಧ್ಯಕ್ಷರಾಗಿರುವಂತಹ ಖಾಲಿದ್ ರವರು ಅನಾವರಣಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಜರ್ಸಿಯನ್ನು ದುಬೈಯ ಸಾಹಿಲ್ ಎನ್ನುವರು ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಡಿ ಬಾಯ್ಸ್ ಜಿಂದಾ ಹೈ. 3ನೇ ಜರ್ಸಿಯನ್ನು ಡಿ ಬಾಯ್ಸ್ ಇದರ CEO ಆಗಿರುವಂತಹ ಮೊಹಮ್ಮದ್ ಹನೀಫ್, ಇರ್ಷಾದ್ ಅಜ್ಜಿನಡ್ಕ SDPI ಕಾರ್ಯಕರ್ತ ಮತ್ತು ಡಿ ಬಾಯ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮುಸ್ತಫಾ ಉಲ್ಲಾಲ್, ಇವರು 3 ಒಟ್ಟಿಗೆ ಸೇರಿ 3ನೇ ಜರ್ಸಿಯನ್ನು ಅನಾವರಣಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಿ ಬಾಯ್ಸ್ ಜಿಂದಾ ಹೈ. ಈ ಜರ್ಸಿಯನ್ನು ಇಮ್ತಿಯಾಜ್ ಮತ್ತು ಇಕ್ಬಾಲ್ IBC ಅವರು ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಮಾಸೂಮ್ ಸಂಸ್ಥೆಯ ಮಾಲಕರಾಗಿರುವಂತಹ ಆಸನವನ್ನು ಸ್ವೀಕರಿಸಬೇಕಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಡಿ ಬಾಯ್ಸ್ ಪರವಾಗಿ ಸ್ವಾಗತವನ್ನು ಬೀರ್ತಾ ಇದ್ದೇನೆ. ಡಿ ಬಾಯ್ಸ್ ಅಭಿಮಾನಿಗಳಿಗಾಗಿ ಮಾಡಿರುವಂತಹ ಜರ್ಸಿಯನ್ನು ಎಲ್ಲರೂ ನಮ್ಮ ಈ ಸ್ಟೇಜ್ನಲ್ಲಿರುವಂತಹ ಎಲ್ಲರೂ ಕೈಯಲ್ಲಿ ಹಿಡಿದುಕೊಂಡು ಅನಾವರಣಗೊಳಿಸಬೇಕು. DJ Bravo, DJ Bravo, DJ Bravo, DJ Bravo. Champion, 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 champion. Everybody knows say Bravo a champion. Champion, 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 champion. Everybody know Chris Gayle is a champion. Beanie a champion, Bounty a champion, Marshall is a champion, Bungie is a champion, Folland is a champion, Lara is a champion, Gayle is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shelly and a champion, 958 Bolt a champion. Champion, champion, champion.
ಕ್ರೀಡೆ ಅಂದರೆ ಒಂದು ಶಾಂತಿ ಸೌಹಾರ್ದತೆಯನ್ನು ದಿಕ್ಸೂಚಿ ಮಾಡುವಂತಹ ಒಂದು ಕಾರ್ಯಕ್ರಮವಾಗಿದೆ. ಈ ಉಳ್ಳಾಳದಲ್ಲಿ ಸೌಹಾರ್ದತೆಯನ್ನು ಎತ್ತಿ ಇಡುವಂತಹ ಒಂದು ಕಾರ್ಯದಲ್ಲಿ UPL ಮಾಡಿದ್ದರಿಂದ ಬಹಳ ಸಂತೋಷವಾಗ್ತಾ ಇದೆ. ಆದ್ದರಿಂದ ಇದರ ಕ್ರೀಡಾಪಟುಗಳು ಒಂದು ಶಾಂತಿ ಸೌಹಾರ್ದತೆಯಿಂದ ಆಡಿ ಶಿಸ್ತುಬದ್ಧನಿಂದ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಮತ್ತು ಎಲ್ಲ ಕ್ರೀಡಾಪಟುಗಳಿಗೂ ಇದರ ಮಾಲಕರಿಗೂ ಇದರ ಸಹ ಮಾಲಕರಿಗೂ ಅಭಿನಂದಿಸ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಹನದನ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. DJ Bravo, DJ Bravo, DJ Bravo, DJ Bravo. Champion, 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 champion. Everybody knows say Bravo a champion. Champion, 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 champion. Everybody know Chris Gayle is a champion. Beanie a champion, Bounty a champion, Marshall is a champion, Bungie is a champion, Folland is a champion, Lara is a champion, Gayle is a champion. Don't forget Michael Jordan, Obama a champion, Mandela a champion, Serena a champion, Wendy a champion, Shelly and a champion, 958 Bolt a champion. Champion, 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 champion. Everybody knows say Bravo a champion. Champion, 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 champion. Everybody know Chris Gayle is a champion. Come on, come on. Champion, me a real champion. Champion, me a real champion. Champion, me a real champion. Don't vex if your name not call. We have to leave them for bad some ball. We love soccer and dancehall. We love cricket and football. Come a dance in a my name we call. Champion, champion. Every trainee and every hard man. Champion, champion. Every BC and every Bajan. Champion, champion. Every trainee and every hard man. Champion, champion. Beanie a champion, Bounty a champion, Marshall is a champion, Bungie is a champion, Folland is a champion, Lara is a champion, Gayle is a champion. Don't forget